ಗ್ರಾಮ ವಿಕಾಸ ಸಮಿತಿ ಮಂಗಳೂರು ವಿಭಾಗ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಸಹಕಾರ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ವಿವೇಕಾನಂದ ಪಾಲಿಟೆಕ್ನಿಕ್ ಪುತ್ತೂರು ಇವರ ಸಹಯೋಗದಲ್ಲಿ ಉದ್ಯೋಗ ನೈಪುಣ್ಯ ಪುಸ್ತಕಗಳ ಲೋಕಾರ್ಪಣೆ ಮತ್ತು ನೈಪುಣ್ಯ ಸಾಧಕರ ಸಮ್ಮೇಳನವು ವಿವೇಕಾನಂದ ಕೇಶವ ಸಂಕಲ್ಪ ಸಭಾಂಗಣದಲ್ಲಿ ನಡೆಯಿತು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವೆಯಾದ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸ್ವಯಂ ಉದ್ಯೋಗ ನೈಪುಣ್ಯತೆ ಉತ್ಪನ್ನಗಳ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಇದೇ ಸಂದರ್ಭದಲ್ಲಿ ಆಯ್ದ 80 ಮಂದಿ ಉದ್ಯೋಗ ನೈಪುಣ್ಯತೆಯ ಸಾಧಕರನ್ನು ಗೌರವಿಸಲಾಯಿತು. ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿ, ಸರ್ಕಾರದ ಉಚಿತ ಕಿಟ್ಗಳಿಗಾಗಿ ಸಂಘ ಸಂಸ್ಥೆಗಳು ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಹಿತದೃಷ್ಟಿಯಿಂದ ಬೆಳೆದ ಸಂಸ್ಥೆ ಸ್ವಉದ್ಯೋಗದ ಮೂಲಕ ದೇಶಕ್ಕೆ ಸ್ವಾವಲಂಬಿಗಳನ್ನು ನೀಡುವ ಮೂಲಕ ವಿವೇಕಾನಂದ ವಿದ್ಯಾಸಂಸ್ಥೆ ಮಹತ್ವದ ಕೆಲಸವನ್ನ ಮಾಡಿದ. ಸರ್ಕಾರದ ಸಹಾಯ ಇಲ್ಲದಿದ್ದರೂ ಕೂಡ ದೇಶಕ್ಕೆ ಸೇವೆ ಮಾಡಿದ ವಿವೇಕಾನಂದ ಕಾಲೇಜು ಒಂದು ನೋಡಲ್ ಸಂಸ್ಥೆಯನ್ನಾಗಿ ಮಾಡಬೇಕಾಗಿದೆ ಎಂದು ಹೇಳಿದರು. ಎಲ್ಲಾ ಕಾಲದಲ್ಲೂ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಕೃಷಿ ತಜ್ಞರು ಮತ್ತು ಅಧಿಕಾರಿಗಳು ಸರ್ಕಾರ ಮಾತಾಡ್ತಿದ್ರು ನಾವು ಆಹಾರದಲ್ಲಿ ಸ್ವಾವಲಂಬಿಗಳಾಗಬೇಕು ಅಂತ ಹೇಳಿ. ಇವತ್ತು ನಮಗೆ ಹೆಮ್ಮೆ ಇದೆ, ಕಳೆದ 2 ವರ್ಷದಲ್ಲಿ ನಾವು ಆಹಾರ ಧಾನ್ಯದ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲೇ ನಂಬರ್ 1 ಜಾಗಕ್ಕೆ ಬಂದು ನಿಂತಿದ್ದೀವಿ. 305 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯಗಳು, 326 ಮಿಲಿಯನ್ ಮೆಟ್ರಿಕ್ ಟನ್ ತರಕಾರಿ ಮತ್ತು ಹಣ್ಣುಗಳನ್ನು ನಾವು ಬೆಳೆದಿದ್ದೀವಿ. 135 ಕೋಟಿ ಜನ ತಿಂದು ಜಾಸ್ತಿ ಆಗುವಷ್ಟನ್ನು ನಾವು ಮೊದಲ ಬಾರಿಗೆ ಚಾರಿತ್ರಿಕ ದಾಖಲೆಯನ್ನ ಭಾರತ ಇವತ್ತು ಮಾಡಿದೆ. ಇದರ ಶ್ರಮದ ಹಿಂದೆ ನಮ್ಮ ಕೃಷಿಕರಿದ್ದಾರೆ ಮತ್ತು ಹಲವಾರು ಸರ್ಕಾರದ ಯೋಜನೆಗಳು ಇದ್ದಾವೆ. UGC ಇಂದ ಫಂಡ್ ಬಂದಿದೆ, ಅದರಲ್ಲೇ ಒಂದು ಸ್ವಲ್ಪವನ್ನು ಹಾಕಿ ಟ್ರೈನಿಂಗ್ ಅನ್ನು ಕೊಡುವಂಥದ್ದು ಮಾಡಿದ್ದಾರೆ. ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಸಾಕಷ್ಟು ಈ ರೀತಿಯ ತರಬೇತಿಯನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರದ ಫಂಡ್ ಇದೆ, ಕೇಂದ್ರ ಸರ್ಕಾರದಿಂದ ಅವಕಾಶ ಇದೆ. ನನ್ನ ಆಗ್ರಹ ಇರುವಂಥದ್ದು ಒಂದೇ, ನಾನು ಕೂಡ ವಾಪಸ್ ಹೋದ ತಕ್ಷಣ ರಾಜೀವ್ ಚಂದ್ರಶೇಖರ್ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ ಮಂತ್ರಿ ಇದ್ದಾರೆ. ಸ್ಕಿಲ್ ಡೆವಲಪ್ಮೆಂಟ್ನ ಆ ಇಲಾಖೆಯ ಫಂಡನ್ನು ಈ ತರಬೇತಿಗೆ ನೀವು ಉಪಯೋಗಿಸಿಕೊಂಡಿಲ್ಲ. ಇವತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ರಾಜೇಂದ್ರ ಕೆವಿ, ಕ್ಯಾಂಪ್ಕೋ ನಿಯಮಿತದ ಅಧ್ಯಕ್ಷರಾದ ಕಿಶೋರ್ ಕೊಡ್ಗಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಕಾರ್ಯವಾಹಕ ಹಾಗೂ ಹೊಸದಿಗಂತ ದಿನಪತ್ರಿಕೆಯ ಮುಖ್ಯ ನಿರ್ವಹಣಾಧಿಕಾರಿಯಾದ ಪ್ರಕಾಶ್ PS ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.